ಬಂಟರ ಯಾನೆ ನಾಡವರ ಮಾತೃ ಸಂಘ ಮಂಗಳೂರು ಉಡುಪಿ ತಾಲೂಕು ಸಮಿತಿ ಹಾಗೂ ಉಡುಪಿ ತಾಲೂಕು ಸಮಿತಿ ವ್ಯಾಪ್ತಿಯ ಬಂಟರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ 4ನೇ ವರ್ಷದ ದಿ.ಕೆ. ಸತೀಶ್ ಚಂದ್ರ ಹೆಗ್ಡೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವು ಹಾಗೂ ಬಂಟರ ಸಮ್ಮೇಳನ ಕಾರ್ಯಕ್ರಮವನ್ನು ಉಡುಪಿ ಶ್ರೀಮತಿ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಭವನದಲ್ಲಿ ಇಂದು ಆಯೋಜಿಸಲಾಗಿತ್ತು. ಸತೀಶ್ ಚಂದ್ರ ಹೆಗ್ಡೆ ವಿದ್ಯಾರ್ಥಿ ವೇತನ ವಿತರಿಸಿ ಮಾತನಾಡಿದ ಮೂಡಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ. ಮೋಹನ್ ಆಳ್ವ ಅವರು ದಿವಂಗತ ಸತೀಶ್ ಚಂದ್ರ ಹೆಗ್ಡೆಯ ಬದುಕು ಒಂದು ದಂತಕತೆ. ಅವರ ವ್ಯಕ್ತಿತ್ವ, ಚಿಂತನೆ ಬಹಳ ಭಿನ್ನವಾಗಿತ್ತು. 18 ವರ್ಷಗಳ ಕಾಲ ಬಂಟರ ಸಂಘದ ಅಧ್ಯಕ್ಷರಾಗಿದ್ದ ಸತೀಶ್ ಚಂದ್ರ ಹೆಗ್ಡೆಯವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟರ ಸಂಘವನ್ನು ಬಹಳ ಗಟ್ಟಿಯಾಗಿ ಅರ್ಥಪೂರ್ಣವಾಗಿ ಕಟ್ಟಿದ್ದಾರೆ. ಬಂಟರ ಸಂಘಕ್ಕೆ ಶಕ್ತಿಯನ್ನ ತುಂಬಿದ ವ್ಯಕ್ತಿ, ಸಮಾಜಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ ಎಂದು ಹೇಳಿದರು. ತಮ್ಮ ಉತ್ಪತ್ತಿಯಲ್ಲಿ ಒಂದು 10 ಲಕ್ಷ ರೂಪಾಯಿಯನ್ನು ಪ್ರತಿ ವರ್ಷವೂ ಕೊಟ್ಟುಕೊಂಡು 4ನೇ ವರ್ಷ ಅವರು ಕೊಡುವಂಥ ಕೆಲಸ ಇದು ದೇವರುಗಳಿಸುವ ಕೆಲಸ. ಇಂಥ ಸಂದರ್ಭದಲ್ಲಿ ನಾವು ಸದಾ ಸತೀಶ್ ಚಂದ್ರ ಹೆಗ್ಡೆಯವರ ನೆನಪನ್ನು ನಾವು ಯಾವತ್ತೂ ಇಟ್ಕೋಬೇಕು. ನಾನೂ ಕೂಡ ನನ್ನ ಆವರಣದಲ್ಲಿ ನನ್ನ 2 ವಸತಿ ನಿಲಯಕ್ಕೆ ಒಂದು ಸತೀಶ್ ಚಂದ್ರ ಹೆಗ್ಡೆಯವರ ಮತ್ತು ಅವರ ಶ್ರೀಮತಿಯವರ ಇಬ್ಬರ ಹೆಸರನ್ನು ನಾನು ಇಟ್ಕೊಂಡು ನಾನು ಇವತ್ತಿಗೂ ಸತೀಶ್ ಚಂದ್ರ ಹೆಗ್ಡೆಯವರನ್ನು ಇವತ್ತು ನಾನು ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಕೊಡ್ತೇವೆ. ನಮ್ಮ ಬಂಟರ ಜನಾಂಗ ಇವತ್ತು ನಾವು 3 ಉದ್ದೇಶವನ್ನು ನಾವು ಇಟ್ಕೋಬೇಕು. ಒಂದು, ನಮ್ಮ ಮೂಲವಾದಂಥ ನಮ್ಮ ಸಂಸ್ಕೃತಿ, ನಮ್ಮ ಕೃಷಿ, ಅದರ ಜೊತೆಗೆ ನಮ್ಮ ಇಡೀ ಒಂದು ಆಚಾರ ವಿಚಾರಗಳು, ನಮ್ಮ ಭಾಷೆ ತುಳು ಕನ್ನಡ ಭಾಷೆ, ಇದನ್ನು ಎಂದೂ ನಾವು ಬಿಡಬಾರದು. ಕಾಲ ಬದಲಾವಣೆ ಪರಿವರ್ತನೆ ಆಗುವಂತಹ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಇಂಥ ಕಾಲಘಟ್ಟದಲ್ಲಿ ಯಾವುದೇ ರೀತಿಯಲ್ಲಿ ಕೃಷಿ ಮನಸ್ಸು ಬಿಟ್ಟು ನಮ್ಮ ಬಂಟರಿಂದ ದೂರವಾಗಬಾರದು. ನಮ್ಮ ಬಂಟರ ಮೂಲವಾದಂತಹ ನಮ್ಮ ಮನಸ್ಸೇ ಕೃಷಿ ಸಂಸ್ಕೃತಿ. ಆದ್ದರಿಂದ ಕೃಷಿ ಸಂಸ್ಕೃತಿಯನ್ನು ನಾವು ಉಳಿಸಿಕೊಳ್ಬೇಕು. ಅದರ ಜೊತೆಗೆ ತುಳು ಕನ್ನಡ ಭಾಷೆಯನ್ನು ಉಳಿಸಿಕೊಂಡು ನಮ್ಮ ಒಂದು ಜೀವನ ಪದ್ಧತಿ, ನಮ್ಮ ಹಿರಿಯರು ಬಹಳ ವಿಶಾಲವಾದಂತಹ ಮನೋಧರ್ಮವನ್ನು ಕೊಟ್ಟವರು, ಹೋರಾಟ ಮನೋಧರ್ಮವನ್ನು ಕೊಟ್ಟವರು, ಧರ್ಮಿಷ್ಠರು ನಾವು. ಈಗೆಲ್ಲ ಇರುವಾಗ ಇದೆಲ್ಲವನ್ನು ಇಟ್ಕೊಂಡು ನಾವು ಹೋಗಬೇಕಾದ್ದು ನಮ್ಮ ಕರ್ತವ್ಯ. ಇದು ಹಿರಿಯರ ಮೇಲೆ ನಾವು ಅಪಾರವಾದಂತಹ ಒಂದು ಗೌರವವನ್ನು ನಾವು ಇಟ್ಕೊಂಡಿದ್ದೇವೆ. ಉದ್ಯಮಿ ಪ್ರಭಾಕರ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಜೀವನ ಕೂಡ ಬೇರೆ ಬಂದಿದ್ದು ತಿರುಗುವುದು. ಐ ಥಿಂಕ್ ದ ಇನಿಷಿಯೇಟಿವ್ ವಿತ್ ದಿಸ್ ಸಂಘ is bringing something on these lines. See, we have to also appreciate the donors as well as the Sangha, because your vision and commitment to the students will ensure that they focus on studies rather than the financial burden. ವಿದ್ಯಾರ್ಥಿಗಳು ಅದೆಲ್ಲ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಫೋಕಸ್ ಇದ್ದು ದೊಡ್ಡದ ಬಗ್ಗೆ ಹೆಚ್ಚು ಬಂಡೆ ವೆಚ್ಚ ಮಾಡ್ತಾರೆ. ದಿಸ್ ಇಸ್ ಅ ಬಿಗ್ ಸಪೋರ್ಟ್. ಯುವರ್ ಸಪೋರ್ಟ್ ಇಸ್ ಮೇಕಿಂಗ್ a vital contribution for the future of the students, and we thank you for believing in the power of education and young people. ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದ ಅಜಿತ್ ಕುಮಾರ್ ರೈ ಮಾಲಾಡಿ ಅಧ್ಯಕ್ಷತೆ ವಹಿಸಿದ್ರು. ಉಡುಪಿ ಸತೀಶ್ ಚಂದ್ರ ಹೆಗ್ಡೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷೆ ಪ್ರೇಮಲತಾ ಸತೀಶ್ ಚಂದ್ರ ಹೆಗ್ಡೆ, ಬಂಟರ ಯಾನೆ ನಾಡವರ ಮಾತೃ ಸಂಘದ ನಿಕಟಪೂರ್ವ ಸಂಚಾಲಕ ಬಿ. ಜಯರಾಜ್ ಹೆಗ್ಡೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಹಿರಿಯ ಕೃಷಿಕ ಎಚ್. ವಿಠಲ್ ಶೆಟ್ಟಿ ಶೇಡಿಕೂಡ್ಲು ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವೈದ್ಯೆ ಡಾ. ಶರಣ್ ಶೆಟ್ಟಿ, ಅಂತಾರಾಷ್ಟ್ರೀಯ ಮಾಜಿ ಕ್ರೀಡಾಪಟು ಶಾಲಿನಿ ಶೆಟ್ಟಿ, ವೈದ್ಯೆ ಡಾ. ಅಪೂರ್ವ ಜ್ಞಾನ ಬ್ರಹ್ಮಾವರ, ಕೃಷಿಕ ಸತೀಶ್ ಶೆಟ್ಟಿ ಶಾನರಬೆಟ್ಟು ಅವರನ್ನು ಸನ್ಮಾನಿಸಲಾಯಿತು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.